ಈತನ ಹೆಸರು ಡಾವಿನ್ಸಿ ಸುರೇಶ್. ಡಾವಿನ್ಸಿ ಅಂದರೆ ಪ್ರಪಂಚದ ಮಹಾನ್ ಕಲಾವಿದ, ಮೊನಾಲಿಸಾ ಸೃಷ್ಟಿಕರ್ತ. ಆದರೆ ಕೇರಳದ ಈ ಡಾವಿನ್ಸಿ ಸುರೇಶ್ ಕಲಾ ನೈಪುಣ್ಯ ನೋಡಿದರೆ ಎಲ್ಲರೂ ಬೆರುಗಾಗಲೇಬೇಕು. ಇತ್ತೀಚೆಗೆ ಕೇರಳದ ತ್ರಿಶೂರ್ ಜಿಲ್ಲೆಯ ಕೊಡಂಗಲ್ಲೂರಿನಲ್ಲಿ ಹೂವಿನಿಂದ 60 ಅಡಿ ಉದ್ದದ ಶ್ರೀ ನಾರಾಯಣಗುರು ಅವರ ಭಾವಚಿತ್ರ ರಚಿಸಿದ್ದಾರೆ. ಈ ಕಲಾವಿದನಿಗೆ ವಿಶ್ವದಾದ್ಯಂತ ಬೇಡಿಕೆ ಇದೆ. ಈತ ಅಮಿತಾಬ್ ಬಚ್ಚನ್ ಸೇರಿದಂತೆ ಅನೇಕ ಚಿತ್ರತಾರೆಯರ ಚಿತ್ರ ಬಿಡಿಸಿದ್ದಾನೆ. ಅದರಲ್ಲೂ ಕಾಫಿ ಬೀಜದಲ್ಲಿ ಕಲಾಭವನ್ ಮಣಿ, ನದಿ ಕಲ್ಲುಗಳಿಂದ ದುಲ್ಕರ್, ನೇಜಿಯಿಂದ ಪಂಚಾಯತ್ ಅಧ್ಯಕ್ಷ, ಜೊತೆಗೆ ನಾನಾ ಬಗೆಯ ಟ್ಯಾಬ್ಲೋಗಳಲ್ಲಿ ಎತ್ತಿದ ಕೈ ಸುರೇಶ್. ಒಂದಲ್ಲ ಒಂದು ರೀತಿಯ ಆವಿಷ್ಕಾರಗಳಲ್ಲಿ ತೊಡಗಿಕೊಳ್ಳುವ ಸುರೇಶ್ ಕಲಾ ಪ್ರಪಂಚಕ್ಕೆ ತನ್ನದೇ ಆದಂಥ ವಿಶಿಷ್ಟ ಕಾಣಿಕೆಯನ್ನು ನೀಡಿದ್ದಾರೆ.